ಸಜಿಪನಾಡು ತಲೆಮೊಗರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎಂಎಎಲ್ ಬತ್ತಿರ್ದು 1 ಲಕ್ಷ ರೂಪಾಯಿದ ಅನುದಾನ ಒದಗಾದಿತದು ಇಂದೆಟ್ಟು ನಲ್ಲಿ ಕಲಿ ಕೊಠಡಿಗೆ ಪೇಂಟ್ ಕಾಮಗಾರಿ ಬೊಕ್ಕ ಟೈಲ್ಸ್ ಅಳವಡಿಸಾದರು. ಶುಕ್ರವಾರ ಕಾಂಡ ಇಡೆಗೆ ಭೇಟಿ ಕೊರ್ನ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತಂಕ್ಲನ ಸಂಸ್ಥೆದ ಅನುದಾನದ ಆಯನ ಬೇಲೆನು ವೀಕ್ಷಣೆ ಮಾಡ್ತಾರೆ. ಈ ಪೊರ್ತು ಶಾಲಾ ಮುಖ್ಯ ಶಿಕ್ಷಕಿ ಮೇರಿ ಲೆತೇಶಿಯಾ ಬೋಳಿಯಾರ್ ರೇನಿ ಎತ್ಕೊಂದು ಶಾಲದ ಪರವಾದ ಮಾನಾದಿಗೆ ಮಂತದು ತಂಕ್ಲಿನ ಶಾಲೆ ಕೊರ್ನ ಕೊಡುಗೆಗಾದ ಅಭಿನಂದನೆ ಸಂದಾಯರು. ತೀರಾ ಒಂದು ದುರಸ್ತಿಗೆ ಅನುದಾನ ಬೇಕಿತ್ತು. ಹಾಗೆ ನಾನು ಮನವಿ ಮಾಡಿದ್ದೆ. ನನ್ನ ಮನವಿಗೆ ಸ್ಪಂದಿಸಿ ನಮ್ಮ ಮೈಸೂರು ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ಕುಮಾರ್ ರೈ, ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರು ನಮ್ಮ ಶಾಲೆಗೆ 1 ಲಕ್ಷ ಮೊತ್ತದ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಅದು ನಮ್ಮ ಈಗ ಕಣ್ಣ ಮುಂದೆ ಕಾಣ್ತದೆ. ಟೈಲ್ಸ್ ಒಂದು ಎಷ್ಟು ಸುಂದರವಾಗಿ ಹಾಕಿದ್ದಾರೆ, ಅದೇ ರೀತಿ ಪೇಂಟಿಂಗ್ ಆಗಿದೆ. ನಲಿಕಲಿ ಕೊಠಡಿ ತುಂಬ ಸೂಪರ್ ಕಾಣ್ತದೆ. ಸೊ ಇದರ ರೂವಾರಿಗಳು ನಮ್ಮ ಸನ್ಮಾನ್ಯ ಅಧ್ಯಕ್ಷರು. ಇವರಿಗೆ ನಮ್ಮ ಶಾಲಾ SDMC ಹಾಗೂ ನಮ್ಮ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಎಂಎಎಲ್ ಸಂಸ್ಥೆದ ಅಧ್ಯಕ್ಷೆಯಾದ ತನ್ನ ಊರದ ಶಾಲೆಲೆಗ್ ಒಂಜಾತು ಸಗಾಯ ಕೊರಿಯರೆ ತಂಕೊಂಜಿ ಅವಕಾಶ ತಿಕ್ಕದರು. ಈ ಅಭಿಮಾನ ಗೌರವ ಮಾತ ತಂಕ ಅವಕಾಶ ಕೊರ್ನ ರಾಜ್ಯ ಸರ್ಕಾರಗ ಎಂಎಎಲ್ ಸಂಸ್ಥೆಗೆ ಪಂಡದ ಬೋಳಿಯಾರ್ ತೆರಿಪಾಯರು. ಶಾಲೆಗೆ ಕಿಂಚಿತ್ ಯಾವ ಕಂಪನಿಯಲ್ಲಿ ನಾನು ಚೇರ್ಮನ್ ಆಗಿದ್ದೆ, ಅದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಕರ್ನಾಟಕ ಸರ್ಕಾರ. ಆ ಕಂಪನಿಯ ಚೇರ್ಮನ್ ಆದ ನಂತರ ತನ್ನ ಮನಸ್ಸಲ್ಲಿ ಬಂತು, ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸದಸ್ಯನಾಗಿದ್ದಾಗ ಸಮಯದಲ್ಲಿ ಹಲವು ಶಾಲೆ, 1-2 ಶಾಲೆ ಅಲ್ಲ, 100 ಶಾಲೆಗೆ ಏನೆಲ್ಲ ಮಾಡಬೇಕು ಮಾಡಿದ್ದೇನೆ. ಆವಾಗ ಕೂಡ ಇದಕ್ಕೆ ಅನುದಾನ ಕೊಟ್ಟಿದ್ದೇನೆ. ಆವಾಗ ಕೂಡ ಈ ಶಾಲೆಗೆ ಅನುದಾನವನ್ನು ಕೊಟ್ಟಿದ್ದೇನೆ. ಮತ್ತು ನನ್ನವರೇ, ನನ್ನ ಅತ್ಯಂತ ಆತ್ಮೀಯ ಮಿತ್ರರಾದಂಥ ವಿಠಲಣ್ಣ ಈ ಪಂಚಾಯತ್ನ ಅಧ್ಯಕ್ಷರಾದ ನಂತರ ಹಲವು ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದಾಗ ಅದನ್ನು ಡೆವಲಪ್ಮೆಂಟ್ ಮಾಡಬೇಕೆಂಬ ಉದ್ದೇಶ ತನ್ನ ಕೈಯಲ್ಲಿ. ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇತ್ತೆಂಬ ಕಾರಣದಲ್ಲ, ಟೀಚರ್ ಅವರು ಅತ್ಯಂತ ಪ್ರೀತಿಯಿಂದ ನನ್ನ ಹತ್ರ ಹೇಳಿದರು, ಏನಾದರೂ ನಿಮ್ಮ ಕಂಪನಿದೆ ಇದ್ರೆ ಕೊಡಿ ಅಂತ. ಒಂದು ವರ್ಷದ ಮೊದಲೇ ಕೊಡ್ತಿದ್ದರೆ 2 ಲಕ್ಷ ಬರ್ತಿತ್ತು. ನೆಕ್ಸ್ಟ್ ಇಯರ್ ನಿಮಗೆ ಎಲ್ಲರಿಗೂ 1 ಲಕ್ಷ ರೂಪಾಯಿ ಕೊಡಿ. ಆ 1 ಲಕ್ಷವನ್ನು ಬಹಳ ಪ್ರೀತಿಪೂರ್ವಕವಾಗಿ ಆ 1 ಲಕ್ಷವನ್ನು ಕೂಡ ನೀವು ಅತ್ಯಂತ ಸುಂದರವಾಗಿ ಯಾವುದು ಅವಶ್ಯಕತೆ ಉಂಟು ಅದನ್ನು ಮಾಡಿ, ಸುಣ್ಣ ಬಣ್ಣದೊಟ್ಟಿಗೆ ಬಹಳ ಚಂದವಾಗಿ ಮಾಡಿ. ನಿಮಗೆ ವಿಶೇಷವಾಗಿ ಧನ್ಯವಾದಗಳು. ನನ್ನ ಕಂಪನಿಯ MD ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ, ನಮ್ಮ ಕಂಪನಿಯಲ್ಲಿ ಯಾವುದಾದರೂ CSR ಫಂಡ್ ಕೊಟ್ಟರೆ ಯಾವ ಶಾಲೆ ಬಿಡಿ ಎಲ್ಲಿ ಕೊಟ್ಟರೂ ಕೂಡ ಅದು ಉಪಯೋಗಕ್ಕೆ ಬರುವುದಿಲ್ಲ. ಯಾವಾಗ ದಕ್ಷಿಣ ಕನ್ನಡದ ಶಾಲೆಗಳಿಗೆ ಕೊಡುವಾಗ ಅದಕ್ಕೆ ವಿಶೇಷವಾದ ಗೌರವ ಬರ್ತದೆ. ಅಲ್ಲಿ 1 ಲಕ್ಷ ಕೊಟ್ಟರೆ 3 ಲಕ್ಷದ ಕೆಲಸ ಆಗ್ತದೆ, 2 ಲಕ್ಷ ಕೊಟ್ಟರೆ 10 ಲಕ್ಷ ಕೆಲಸ ಆಗ್ತದೆ ಅಂತ ಅವರ ಬಾಯಿಂದ ಕೇಳಿದ್ದೇನೆ. ಇವಾಗ ನಾನು ಪ್ರತಿ ಶಾಲೆಗೆ ಹೋಗುವಾಗ ಕೂಡ ನನಗೆ ಅತ್ಯಂತ ಖುಷಿ ಆಗ್ತದೆ. ಅಲ್ಲಿ ಕಲಿಸುವಂಥ ಗುರುಗಳು, ಟೀಚರ್ಸ್ನವರು ಅವರಿಗೆ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಆ ಹೃದಯಾಂತರಾಳದಿಂದ ಅವರು ಅತ್ಯಂತ ಖುಷಿಯಿಂದ ಕೆಲವೊಂದು ಮಾತುಗಳನ್ನು ಆಡಿದಾಗ ನಾನು ಕೊಟ್ಟಂಥ ಆ ಸಣ್ಣ ಅನುದಾನ ಅದು ಸಾರ್ಥಕವಾಯಿತು ಎಂಬ ಭಾವನೆ ಬರ್ತದೆ. ಮತ್ತು ಇನ್ನಷ್ಟು ಅನುದಾನವನ್ನು ಬೇರೆ ಕಡೆಗೆ ತಂದು ಕೊಡುವಂಥ ಕೆಲಸ ದೇವರ ಕೈಯಿಂದ ಆ ಶಕ್ತಿ ಬರಲಿ ಅಂತ ಹೇಳುತ್ತಾ, ನಿಮ್ಮ ಪ್ರೀತಿಗೆ ಚಿರಋಣಿಯಾಗಿ, ನಾನು ಕೊಟ್ಟದ್ದು ಚಿಕ್ಕದು, ಅದನ್ನು ದೊಡ್ಡದಾಗಿ ನೀವು ಇದು ಮಾಡಿದ್ದೀರಿ, ಅದಕ್ಕಾಗಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ. ಸಜಿಪನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಠಲ್ ಅಮೀನ್, ಪ್ರಮುಖರು ದಕ್ಷಿತ್ ಶೆಟ್ಟಿ, ಕೊಣಾಜಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ನವೀನ್ ಶೆಟ್ಟಿ ಕುರ್ನಾಡ್, ಶಿಕ್ಷಕಿ ಹೇಮಲತಾ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆ ಎತ್ತರು.